ಉಡುಪಿಯಲ್ಲಿ ಕೃಷ್ಣಾಪುರ ಮಠದ ಪರ್ಯಾಯ ಮಹೋತ್ಸವ ಸಂಪನ್ನಗೊಂಡಿದೆ. ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಶ್ರೀಪಾದರು 4ನೇ ಬಾರಿಗೆ ಸರ್ವಜ್ಞ ಪೀಠಾರೋಹಣ ಮಾಡಿದ್ದಾರೆ. ಉಡುಪಿಯ ಅಷ್ಟಮಠಗಳ ಪಾಲಿಗೆ ಅತಿದೊಡ್ಡ ಹಬ್ಬವೆಂದರೆ ಪರ್ಯಾಯೋತ್ಸವ. ಶ್ರೀಕೃಷ್ಣ ದೇವರ ಪೂಜೆಯ ಅಧಿಕಾರವನ್ನು ಒಂದು ಮಠದವರು ಇನ್ನೊಂದು ಮಠಕ್ಕೆ ಹಸ್ತಾಂತರಿಸುವ ಮಹೋತ್ಸವ. ಇದೀಗ ಅದಮಾರು ಮಠದ ಈಶಪ್ರಿಯ ತೀರ್ಥ ಶ್ರೀಪಾದರು ತಮ್ಮ ಪರ್ಯಾಯವನ್ನು ಪೂರೈಸಿದ್ದಾರೆ. ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥರು 4ನೇ ಬಾರಿಗೆ ಸರ್ವಜ್ಞ ಪೀಠಾರೋಹಣ ಮಾಡಿದ್ದಾರೆ. ಈ ಬಾರಿ ಪರ್ಯಾಯ ಮಹೋತ್ಸವಕ್ಕೂ ಕೋವಿಡ್ ಕಾಟ. ಕೃಷ್ಣಾಪುರ ಪರ್ಯಾಯಕ್ಕೆ ಅಡ್ಡಿಯಾದ ನಿಯಮಾವಳಿಗಳು. ಸಂಪ್ರದಾಯಕ್ಕೆ ಚ್ಯುತಿ ಬರಲಿಲ್ಲ, ಅಬ್ಬರಕ್ಕೆ ಆಸ್ಪದವಿರಲಿಲ್ಲ. ಹೌದು, ರಾಜ್ಯಾದ್ಯಂತ ಮಾತ್ರವಲ್ಲ, ಉಡುಪಿ ಜಿಲ್ಲೆಯಲ್ಲಿ ಕೂಡ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಉಡುಪಿಯ ಪರ್ಯಾಯ ಮಹೋತ್ಸವ ಅಂದರೆ ಲಕ್ಷಾಂತರ ಜನ ಪ್ರವಾಸಿಗರು, ಸ್ಥಳೀಯರು ಭಾಗವಹಿಸುವ ಸಂಪ್ರದಾಯ ಇದೆ. ಆದರೆ ಈ ಬಾರಿ ಸಾಂಪ್ರದಾಯಿಕ ರೀತಿಯಲ್ಲಿ ಮಾತ್ರ ಆಚರಣೆ ನಡೆಸುವಂತೆ ಜಿಲ್ಲಾಡಳಿತ ಹೇಳಿತ್ತು. ಹಾಗಾಗಿ ಪ್ರತಿ ವರ್ಷದಂತೆ ಈ ಬಾರಿಯ ಪರ್ಯಾಯ ಮಹೋತ್ಸವದಲ್ಲಿ ಯಾವುದೇ ಅದ್ದೂರಿತನ ಇರಲಿಲ್ಲ. ಕೆಲವೇ ಸಾವಿರ ಜನರು ನಿಂತು ಮೆರವಣಿಗೆ ನೋಡೋದಕ್ಕೆ ಮಾತ್ರ ಅವಕಾಶ ಸಿಕ್ಕಿತ್ತು. ರಾತ್ರಿಯೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರದ್ದಾಗಿದ್ದು, ಪರ್ಯಾಯೋತ್ಸವ ಮೆರವಣಿಗೆಯಲ್ಲಿ ಟ್ಯಾಬ್ಲೋಗಳ ಸಂಖ್ಯೆಯನ್ನು ಇಳಿಸಲಾಗಿತ್ತು. ಕಲಾ ತಂಡಗಳ ಪ್ರದರ್ಶನಕ್ಕೆ ಅವಕಾಶವೇ ಇರಲಿಲ್ಲ. ಹೇಳಿ ಕೇಳಿ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥರು ಸಂಪ್ರದಾಯ ಪ್ರಿಯರು. ಸರ್ಕಾರದ ಕಾನೂನು ಮತ್ತು ಶ್ರೀಪಾದರ ಇಚ್ಛೆಯಂತೆ ಅತ್ಯಂತ ಸರಳವಾದ ಪರ್ಯಾಯೋತ್ಸವಕ್ಕೆ ಇದೇ ಮೊದಲ ಬಾರಿಗೆ ಉಡುಪಿ ಸಾಕ್ಷಿಯಾಯಿತು. ಮುಂಜಾನೆ 3:30ಕ್ಕೆ ದಂಡತೀರ್ಥದಲ್ಲಿ ಪುಣ್ಯಸ್ನಾನ ಕೈಗೊಂಡು ಬಂದ ಕೃಷ್ಣಾಪುರ ಶ್ರೀಗಳು ಜೋಡುಗಟ್ಟೆಗೆ ಆಗಮಿಸಿದರು. ಅಲ್ಲಿ ಹಾಜರಿದ್ದ ಅಷ್ಟಮಠಾಧೀಶರ ಜೊತೆಗೆ ಪಟ್ಟದ ದೇವರಿಗೆ ಪೂಜೆ ಸಲ್ಲಿಸಿದರು. ನಂತರ ಅಷ್ಟಮಠಾಧೀಶರ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಮಾನವ ಹೊರೆಯ ಪಲ್ಲಕ್ಕಿಗಳಿಗೆ ಬದಲಾಗಿ ಎಲ್ಲ ಮಠಾಧೀಶರನ್ನು ವಾಹನ ಪಲ್ಲಕ್ಕಿಯಲ್ಲಿ ಕರೆಯಲಾಯಿತು. ಕೃಷ್ಣಾಪುರ ಶ್ರೀಗಳು ಮುಂದೆ ಸಾಗಿದ್ರೆ ಅವರ ಹಿಂದೆ ಪಲಿಮಾರು, ಪೇಜಾವರ, ಕಾಣಿಯೂರು, ಸೋದೆ, ಶ್ರೀರೂರು ಶ್ರೀಗಳು ಪಲ್ಲಕ್ಕಿ ಏರಿ ಬಂದರು. ದೇಶದಲ್ಲಿ ಸಾವಿರಾರು ಮೆರವಣಿಗೆಗಳು ನಡೆಯಬಹುದು. ಸದರಿ ಏಕಕಾಲದಲ್ಲಿ ಇಷ್ಟೊಂದು ಯತಿಗಳನ್ನು ಒಂದೇ ಮೆರವಣಿಗೆಯಲ್ಲಿ ಕಾಣುವ ಅಪೂರ್ವ ಅವಕಾಶ ಉಡುಪಿಯ ಪರ್ಯಾಯದ ವಿಶೇಷ. ಮೆರವಣಿಗೆ ಮುಗಿಯುತ್ತಿದ್ದಂತೆ ರಥಬೀದಿಗೆ ಆಗಮಿಸಿದ ಅಷ್ಟಮಠಾಧೀಶರು ಕೃಷ್ಣ ಮಠವನ್ನು ಪ್ರವೇಶಿಸಿದರು. ಶುಭ ಮುಹೂರ್ತದಲ್ಲಿ ಅದಮಾರು ಶ್ರೀಗಳು ಕೃಷ್ಣಾಪುರ ಸ್ವಾಮೀಜಿಗೆ ಅಧಿಕಾರ ಹಸ್ತಾಂತರಿಸಿದರು. ಅಕ್ಷಯ ಪಾತ್ರೆ ಮತ್ತು ಸಟ್ಟಗವನ್ನು ಕೃಷ್ಣಾಪುರ ಶ್ರೀಗಳ ಕೈಗೆ ನೀಡುವ ಮೂಲಕ ಶ್ರೀಕೃಷ್ಣ ಪೂಜಾ ಅಧಿಕಾರ ವರ್ಗಾವಣೆಗೊಂಡಿತು. ಬಳಿಕ ವಿದ್ಯಾಸಾಗರ ತೀರ್ಥರು ಸರ್ವಜ್ಞ ಪೀಠಾರೋಹಣ ಮಾಡಿದರು. ಅರಳು ಗದ್ದಿಗೆಯಲ್ಲಿ ಅಷ್ಟಮಠಾಧೀಶರಿಗೆ ಗೌರವ ಸಲ್ಲಿಕೆ ಆಯಿತು. ನಂತರ ನಡೆದ ದರ್ಬಾರ್ನಲ್ಲಿ ಎಲ್ಲ ಮಠಾಧೀಶರು ಆಶೀರ್ವಚನ ನೀಡಿದರು. ಮಾಜಿ ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಸಭೆಯಲ್ಲಿ ಭಾಗಿಯಾಗಿದ್ದರು. 14 ವರ್ಷಗಳ ನಂತರ ವಿದ್ಯಾಸಾಗರ ತೀರ್ಥರಿಗೆ ಕೃಷ್ಣನಿಗೆ ಮಹಾಪೂಜೆಯನ್ನು ಸಲ್ಲಿಸುವ ಯೋಗ ಭಾಗ್ಯ ದೊರಕಿದೆ. ಮುಂದಿನ 2 ವರ್ಷಗಳ ಕಾಲ ನಿರಂತರ ಸೇವೆ ಮುಂದುವರಿಯಲಿದೆ. ಕೋವಿಡ್ ಆತಂಕ ಕಳೆದು ಸಮಾಜದಲ್ಲಿ ಮತ್ತೆ ನೆಮ್ಮದಿ ಮರಳಲಿ ಎಂದು ಎಲ್ಲ ಮಠಾಧೀಶರು ಈ ವೇಳೆ ಹಾರೈಸಿದರು. ಈ ಭಾಗದಲ್ಲಿ ಕರ್ನಾಟಕ ಸಂಗೀತ ಮತ್ತಷ್ಟು ಪ್ರಬುದ್ಧಮಾನವಾಗಿ ಬೆಳೆಯಲಿಕ್ಕೆ ನಿರಂತರ ಶ್ರಮದೇ ಪರ್ಯಾಯ ದರ್ಬಾರ್ ಸಭೆಯ
ಪ್ರೀತಿಯಿಂದ ತನ್ನ ನಾನು ಆ್ಯಕ್ಚುಲಿ ಈ ಊರೊಳಲ್ಲ, ಇಲ್ಲಿ ಓದ್ಲಿಕ್ಕಂತ ಬಂದಿದ್ದು. ಫಸ್ಟ್ ಟೈಮ್ ಇಲ್ಲಿ ಪರ್ಯಾಯಕ್ಕೆ ಬಂದಿದ್ದು. ತುಂಬ ಚೆನ್ನಾಗಿದೆ. ಫಸ್ಟ್ ಎಕ್ಸ್ಪೀರಿಯನ್ಸ್. ಟೈಮಲ್ಲಿ ಮಾಸ್ಕ್ ಹಾಕೊಂಡು ಓಡಾಡಬೇಕು, ಇಲ್ಲಾಂದರೆ ಇನ್ನೂ ಗ್ರ್ಯಾಂಡ್ ಇರ್ತಿತ್ತು. ಎಲ್ಲ ಹೇಳಿ ಚೆನ್ನಾಗಿದೆ ಅನಿಸ್ತಿದೆ. ತುಂಬ ಕ್ರೌಡ್ ಇದೆ, ಆದರೂ ಈ ಸಲ ತುಂಬ ಕಮ್ಮಿ ಜನ ಇದ್ದಾರೆ ಅನಿಸ್ತಿದೆ ಕೋವಿಡ್ ಇದರಿಂದ. ಗ್ರ್ಯಾಂಡ್ ಆಗಿರ್ತಿತ್ತು, ಈ ಸಲ ಅಷ್ಟು ಗ್ರ್ಯಾಂಡ್ ಇದೆ. ಲೈಟಿಂಗ್ಸ್ ಎಲ್ಲ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅನ್ಸುತ್ತೆ. ಹೋದ ವರ್ಷ ಕೊರೋನಾ ಇತ್ತು ಹಿಂದಿನ ವರ್ಷದಲ್ಲಿ, ಸೊ ಆಗ ಬರ್ಲಿಕ್ಕೆ ಆಗಿರಲಿಲ್ಲ. ಬಟ್ ಈಗ ಒಮಿಕ್ರಾನ್ ಬರ್ತಾ ಇದೆ, ಆದ್ರೂ ತುಂಬ ಜನ ಬಂದಿದ್ದಾರೆ. ಸೊ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಈ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಅಷ್ಟಕ್ಕೆಲ್ಲ ಆಗ್ತಾ ಇಲ್ಲ, ಬಟ್ ಜನ ಮಾತ್ರ ತುಂಬ ಬರ್ತಾ ಇದ್ದಾರೆ. ಸೊ ಒಮಿಕ್ರಾನ್ ಇದ್ರೂ ಅಷ್ಟು ಹೆದರಿಕೆ ಕಾಣ್ತಾ ಇಲ್ಲ ಜನರಲ್ಲಿ. ಮಾಸ್ಕ್ ಎಲ್ಲ ಹಾಕೊಂಡಿದ್ದಾರೆ, ಒಂದಿಷ್ಟು ಜನ ಹಾಕೊಳ್ಳಿಲ್ಲ, ಆದರೂ ಸಿಕ್ಕಾಪಟ್ಟೆ ಜನ ಕಾಣಿಸ್ತಾ ಇದ್ದಾರೆ.